4 ಭಾಗದ ನೀರು ಒಡ್ಡಿ ಸಂಗಮ ಸ್ಥಳವಾಗಿದ್ದ ಒಡ್ಡೂರಿನಲ್ಲಿ ಬಂಟ್ವಾಳ ಹಾಗೂ ಉತ್ತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಸಂಗಮ ಸ್ಥಳವಾಗಿ ಪರಿವರ್ತನೆಯಾಯಿತು. ಬಿಜೆಪಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಅವರ ಒಡ್ಡೂರು ಫಾರ್ಮ್ನಲ್ಲಿ ನಡೆದ ಕಮಲೋತ್ಸವ ಹೊಸ ಇತಿಹಾಸವನ್ನು ಸೃಷ್ಟಿಸಿತು. ನಿರೀಕ್ಷೆಗೂ ಮೀರಿದ ಸಂಖ್ಯೆಯಲ್ಲಿ ಬಂಟ್ವಾಳ ಬಿಜೆಪಿ ಕಾರ್ಯಕರ್ತರು ಕುಟುಂಬ ಸಮೇತರಾಗಿ ಕಮಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಭ್ರಮಿಸಿದ್ರು. ಬಿಸಿಲಿನ ಬೇಗೆಯನ್ನ ಲೆಕ್ಕಿಸದೆ ದಿನಪೂರ್ತಿ ನಡೆದ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ ಬಗೆ ಬಗೆಯ ಆಹಾರ ತಂಪು ಪಾನೀಯಗಳನ್ನು ಸವಿದು ಖುಷಿಪಟ್ಟರು. ಪೊಂಗನೂರು ತಳಿಯ ಗೋವುಗಳಿಗೆ ಪೂಜೆ ನೆರವೇರಿಸುವ ಮೂಲಕ ಕಮಲೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ರಾಷ್ಟ್ರೀಯ ಹಾಗೂ ಸಾಂಸ್ಕೃತಿಕ ವಿಚಾರಧಾರೆಗಳುಳ್ಳ ಭಾರತೀಯ ಜನತಾ ಪಾರ್ಟಿಯ ವಸುದೈವ ಕುಟುಂಬಕಂ ಎನ್ನುವ ಪರಿಕಲ್ಪನೆ ಕಮಲೋತ್ಸವದಲ್ಲಿ ಸಾಕಾರಗೊಂಡಿದ್ದು, ದೇಶದಲ್ಲೇ ಮೊದಲ ಬಾರಿಗೆ ಬಂಟ್ವಾಳದಲ್ಲಿ ನಡೆದಿರುವ ಕಮಲೋತ್ಸವದ ಪರಿಕಲ್ಪನೆಯನ್ನು ರಾಜ್ಯವ್ಯಾಪಿ ವಿಸ್ತರಿಸುವುದಾಗಿ ತಿಳಿಸಿದರು. ಬಂಟ್ವಾಳದ ಜನತೆ ರಾಜೇಶ್ ನಾಯ್ಕ್ ಅವರನ್ನ ಕೇವಲ ಶಾಸಕನಾಗಿ ಕಂಡುಕೊಂಡಿಲ್ಲ, ಮನೆ ಮನೆಯ ಮಗನಾಗಿ ನಾಯಕನಾಗಿ ಕಂಡುಕೊಂಡಿದ್ದಾರೆ ಎನ್ನುವುದಕ್ಕೆ ದೇಶದಲ್ಲೇ ಮೊದಲ ಬಾರಿಗೆ ನಡೆದ ಕಮಲೋತ್ಸವದಲ್ಲಿ ಭಾಗವಹಿಸುವ ಸಹಸ್ರ ಜನಸಂಖ್ಯೆ ಭಾಗವಹಿಸುವಿಕೆಯೇ ಸಾಕ್ಷಿ ಎಂದರು. ಒಡ್ಡೂರು ಬಂಟ್ವಾಳ ಹಾಗೂ ಉತ್ತರ ಕ್ಷೇತ್ರದ ಸಂಗಮ ಕ್ಷೇತ್ರವಾಗಿದೆ ಎಂದರು. ಈ ಕಾರ್ಯಕ್ರಮದ ಯೋಜನೆಗಳೇನು ಅಂದರೆ, ಭಾರತೀಯ ಜನತಾ ಪಾರ್ಟಿ ವಸುದೈವ ಕುಟುಂಬಕಂ ಅನ್ನತಕ್ಕಂಥ ಪರಿಕಲ್ಪನೆಯಲ್ಲಿ ಬೆಳೆದಿರತಕ್ಕಂಥ ಪಾರ್ಟಿ. ನಮ್ಮದು ಕೇವಲ ರಾಜಕೀಯ ಮುಖ ಅಲ್ಲ, ನಮ್ಮದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಮಾಜಮುಖಿಯಾಗಿರ್ತಕ್ಕಂಥ ಚಿಂತನೆ ಇರತಕ್ಕಂಥ ಭಾರತೀಯ ವಿಚಾರಧಾರೆ ಇರತಕ್ಕಂಥ ಪಾರ್ಟಿ, ಅದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಭಾರತೀಯ ಪರಿಕಲ್ಪನೆಯಲ್ಲಿ ಕುಟುಂಬ ಅನ್ನತಕ್ಕಂಥದ್ದು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮೆಲ್ಲ ಕಾರ್ಯಕರ್ತ ಅದು ಪರಿವಾರದ ಬಂಧು ಅನ್ನತಕ್ಕಂಥ ಭಾವನೆ ಇರತಕ್ಕಂಥದ್ದು. ವರ್ಷದ ಪೂರ್ಣ ದಿನಗಳಲ್ಲಿ 24 ಗಂಟೆಗಳಲ್ಲಿ ರಾಜಕೀಯ ಕಾರಣವನ್ನು ಮಾಡತಕ್ಕಂಥ ಕಾರ್ಯಕರ್ತ ವರ್ಷಕ್ಕೊಂದು ಬಾರಿ ತನ್ನ ಎಲ್ಲ ಪರಿವಾರಗಳನ್ನು ಸೇರಿಸಿ ಒಂದಾಗಿ ಪೂರ್ಣವಾಗಿರ್ತಕ್ಕಂಥ ವಿಹಾರದಲ್ಲಿರಬೇಕು, ಆನಂದಮಯವಾಗಿರಬೇಕು, ಜ್ಞಾನವನ್ನು ಹೆಚ್ಚಿಸಿಕೊಳ್ಬೇಕು ಅನ್ನತಕ್ಕಂಥ ಪರಿಕಲ್ಪನೆ ನಮ್ಮ ಸಹಲ್ ಚಿಂತನೆ. ಆ ಸಹಲ್ ಚಿಂತನೆಯ ಒಂದು ಪರಿಶಿಷ್ಟವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಕಲ್ಪನೆ ಕಮಲೋತ್ಸವದ ಮುಖಾಂತರ ರಾಜೇಶ್ ನಾಯ್ಕ್ ಅವರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಟ್ವಾಳದ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದಾರೆ. ಬಂಟ್ವಾಳ ಬಿಜೆಪಿ ಅಧ್ಯಕ್ಷ ದೇವಪ್ಪ ಪೂಜಾರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಕಳೆದ 4 ವರ್ಷಗಳಲ್ಲಿ ರಾಜೇಶ್ ನಾಯ್ಕ್ ಅವರು ಮಾದರಿ ಶಾಸಕನಾಗಿ ಗುರುತಿಸಿಕೊಂಡಿದ್ದಾರೆ. ಕಮಲೋತ್ಸವದ ಮೂಲಕ ಕ್ಷೇತ್ರದ ಬಿಜೆಪಿ ಸಂಘಟನೆಗೆ ಹೆಚ್ಚು ಶಕ್ತಿ ಬಂದಿದೆ ಎಂದರು. ಸಚಿವ ಎಸ್ ಅಂಗಾರ್ ಅವರು ಮಾತನಾಡಿ, ಬಿಜೆಪಿ ಹಿಂದುತ್ವದ ಆಧಾರದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಶಾಂತಿ ಸೌಹಾರ್ದತೆಯೊಂದಿಗೆ ಅಭಿವೃದ್ಧಿ ಸಾಧ್ಯ ಎನ್ನುವುದನ್ನು ಶಾಸಕ ರಾಜೇಶ್ ನಾಯ್ಕ್ ಕಳೆದ 4 ವರ್ಷಗಳಲ್ಲಿ ಸಾಧಿಸಿ ತೋರಿಸಿದ್ದಾರೆ ಎಂದು ಹೇಳಿದರು. ಶಾಸಕ ರಾಜೇಶ್ ನಾಯ್ಕ್ ಅವರು ಮಾತನಾಡಿ, ಕ್ಷೇತ್ರದ ಕಾರ್ಯಕರ್ತರ ಮೇಲೆ ವಿಶ್ವಾಸವಿಟ್ಟು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ನಿರೀಕ್ಷೆಗೂ ಮೀರಿದ ಕಾರ್ಯಕರ್ತರ ಪಾಲ್ಗೊಳ್ಳುವಿಕೆಯೊಂದಿಗೆ ಯಶಸ್ವಿಯಾಗಿದೆ ಎಂದವರು ಹೇಳಿದರು. ನಾನು ಬಹಳಷ್ಟು ಕಾರ್ಯಕ್ರಮಗಳಿಗೆ ಕಳೆದ ಒಂದು ವಾರ 15-20 ದಿವಸದಿಂದ ಹೋಗ್ತಾ ಇದ್ದೆ. ಭಾಳಷ್ಟು ನೇಮ, ಕೋಲ, ಯಕ್ಷಗಾನ, ಬ್ರಹ್ಮಕಲಶಗಳಿಗೆ ಹೋಗ್ತಾ ಇದ್ದಾಗ ಪ್ರತಿಯೊಂದು ಕಡೆಗಳು ಜನ ಕೇಳಿದ್ರೆ ನಮ್ಮ ಕಮಲೋತ್ಸವಕ್ಕೆ ಬರ್ಪ ಸರ್, ಕಮಲೋತ್ಸವಕ್ಕೆ ಬರ್ಪ ಅಂತ. ಆಗ ನಾನು ಖಂಡಿತವಾಗಿ ಹೇಳಿದೆ, ನೀವು 10,000 ಜನರ ವ್ಯವಸ್ಥೆ ಖಂಡಿತವಾಗಿ ಮಾಡಬೇಕು, ನಾವು ಆ ವ್ಯವಸ್ಥೆಗೆ ತಯಾರಾಗಿರಬೇಕು ಅಂತ. ಭಾಳಷ್ಟು ಜನ ನಕ್ಕರು, ಏನು 10,000 ಜನ ಮಾಡೋದಂದರೆ ಇಂಥ ಕಾರ್ಯಕ್ರಮಗಳಿಗೆ, ರಾಜಕೀಯ ಕಾರ್ಯಕ್ರಮಕ್ಕೆ ಸಾಧ್ಯನೇ ಇಲ್ಲ ಅಂತ ಬಹಳಷ್ಟು ಜನದ ಅಭಿಪ್ರಾಯ ಇದು. ಆದರೆ ಇವತ್ತು ನನಗೆ ಭಾಳಷ್ಟು ಸಂತೋಷ ಆಗ್ತಾ ಇದೆ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನರು ನಾವು ನಿರೀಕ್ಷೆಗೂ ಮೀರು ಬಂದಿದ್ದೀರಿ ಅಂತ ಹೇಳಿ ನಿಮಗೆಲ್ಲರಿಗೂ ಈ ಕ್ರೆಡಿಟ್ ಎಲ್ಲ ನಿಮಗೆ ಸಲ್ತದೆ ಅಂತ ಹೇಳಿಕೊಂಡು ಕಾರ್ಯಕರ್ತರು ನಿಜವಾಗಿ ಬಂಟ್ವಾಳದಲ್ಲಿ ಅದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಉತ್ತರದವರು ಭಾಳಷ್ಟು ಸುಮಾರು 700 ಜನ ಕಾರ್ಯಕರ್ತರು ಇಲ್ಲಿ ವಾಲಂಟಿಯರ್ ಆಗಿ ಉತ್ತರದ ಕಾರ್ಯಕರ್ತರು ಭರತ್ ಶೆಟ್ಟರ್ ನೇತೃತ್ವದಲ್ಲಿ ಅವರಿಗೂ ನಾನು ಚಿರಋಣಿಯಾಗಿದ್ದೇನೆ. ಯಾಕೆಂದರೆ ನನ್ನ ಓಟ್ ಹಾಕಿದ್ದೇನೆ ಅವರಿಗೆ, ಭರತ್ ಶೆಟ್ಟರಿಗೆ. ಎಲ್ಲರೂ ನೀವು ನನಗೆ ಓಟ್ ಹಾಕಿದರೆ ನಾನು ಮಾತ್ರ ಭರತ್ ಶೆಟ್ಟರಿಗೆ ಓಟ್ ಹಾಕಿದ್ದು. ನಾನು ಈವಾಗಿನ ಓಟರು. ಅದರಿಂದ ಭರತ್ ಶೆಟ್ಟರು ಇವಾಗ ಮಾಡಿದ್ದಾರೆ. ಸಂಸದರ ಪೂರ್ಣ, ಆದರೆ ಸಂಸದರು ಮಾತ್ರ ಹೇಳ್ತಾ ಇದ್ರು ಖಂಡಿತವಾಗಿ ದೊಡ್ಡ ಮಟ್ಟದ ಮಾಡಲಿ, ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ತದೆ, ಅದು ಇಡೀ ಜಿಲ್ಲೆಯಲ್ಲಿ ನಾವು ಅದನ್ನು ಕೊಂಡೋಗ್ತೇವೆ ಅಂತ ಸಂಸದರು ಹೇಳ್ತಾ ಇದ್ರು. ಜಿಲ್ಲಾಧ್ಯಕ್ಷರು ಅದಕ್ಕೆ ಜ್ವರ ಕೊಡಿಸಿದ್ರು. ಜಿಲ್ಲಾಧ್ಯಕ್ಷ ಮತ್ತು 10,000 ಆಪಣತೆ 10,000 ಮುಗಿಣ ಅಂತ ಜಿಲ್ಲಾಧ್ಯಕ್ಷರು ಯಾವಾಗಲೂ ಹೇಳ್ತಾ ಇದ್ರು. ಬಿಜೆಪಿ ಜಿಲ್ಲಾಧ್ಯಕ್ಷ
ಸುದರ್ಶನ ಮಾತನಾಡಿ, ಬಂಟ್ವಾಳ ಕಮಲೋತ್ಸವದ ಮೂಲಕ ಜಿಲ್ಲೆಗೆ ಮಾದರಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಹೇಳಿದ್ರು. ಮಂಗಳೂರು ಉತ್ತರ ಶಾಸಕ ಭರತ್ ಶೆಟ್ಟಿ ಶುಭ ಹಾರೈಸಿದ್ರು. ನಾವು ಇಲೆಕ್ಷನ್ಗೆ ಹೋಗುವಾಗ 2 ಕಮಿಟ್ಮೆಂಟ್ ಅನ್ನು ಕೊಟ್ಟಿದ್ದೆವು. ಒಂದು ಅಭಿವೃದ್ಧಿ, ಮತ್ತೊಂದು ಹಿಂದುತ್ವ. ಅಭಿವೃದ್ಧಿಯ ಕಮಿಟ್ಮೆಂಟ್ ಅನ್ನು ನಾವು ಬಿಟ್ಟುಕೊಡ್ಲಿಲ್ಲ. ಕೋವಿಡ್ ನಂತರ 2 ವರ್ಷದ ದೊಡ್ಡ ಸಮಸ್ಯೆ ಬಂತು. ಮೊದಲನೇ ವರ್ಷ ದೊಡ್ಡದಾದ ರೀತಿಯಲ್ಲಿ ನೆರೆ, ಫ್ಲಡ್ ಈ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸಿದೆವು. ಆದರೂ ಸಹ ಅಭಿವೃದ್ಧಿ ಪಥದಲ್ಲಿ ಸಾಗುವಂಥ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳನ್ನ ಹಿಡ್ಕೊಂಡು, ಆಗ ಯಡಿಯೂರಪ್ಪನವರು ಇದ್ರು, ಈಗ ಬಸವರಾಜ ಬೊಮ್ಮಾಯಿಯವರನ್ನ ಹಿಡ್ಕೊಂಡು, ನಳಿನ್ ಕುಮಾರ್ ಕಟೀಲ್ನವ್ರನ್ನ ಎದುರಿಟ್ಕೊಂಡು ರಾಜ್ಯಾಧ್ಯಕ್ಷರಾದ ಕಾರಣ ಅವರು ಮಾತಾಡಿದ ಕೂಡಲೇ ನಮಗೆ ಬೇಗ ಫಂಡ್ ಸಿಗ್ತದೆ. ಆ ರೀತಿ ಅಭಿವೃದ್ಧಿಯನ್ನು ಮಾಡ್ತಾ ಬಂದೆವು. ಎಲ್ಲೂ ಸಹ ಕಾಂಪ್ರಮೈಸ್ ಮಾಡಲಿಲ್ಲ. ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರ ರಕ್ತದಲ್ಲಿ ಸಹ ನೀವು ನೋಡಿದರೆ ಈ ಬಣ್ಣ ಇರ್ತದೆ, ಕೇಸರಿ ಬಣ್ಣ ಇರ್ತದೆ. ಎಲ್ಲಿ ಸಹ ನಾವು ಕಾಂಪ್ರಮೈಸ್ ಮಾಡಲಿಲ್ಲ. ಹಿಂದುತ್ವದ ವಿಷಯ ಬಂದಾಗ ಇನ್ನು ಮಾಡೋದು ಸಹ ಇಲ್ಲ ಅನ್ನುವಂಥ ವಿಷಯವನ್ನು ನಿಮಗೆ ತಿಳಿಸಲಿಕ್ಕಾಗಿ ಈ ಕಮಲೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಗ್ ನಾಯಕ್, ಮಾಜಿ ಶಾಸಕರಾದ ಪದ್ಮನಾಭ ಕೊಠಾರಿ, ರುಕ್ಮಯ್ಯ ಪೂಜಾರಿ, ಕ್ಯೂನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್, ನಗರ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಯ ನಿರ್ದೇಶಕಿ ಸುಲೋಚನಾ ಭಟ್, ಅಲೆಮಾರಿ ಅಭಿವೃದ್ಧಿ ನಿಗಮದ ರವೀಂದ್ರ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಬೂಡಾ ಅಧ್ಯಕ್ಷ ದೇವದಾಸ್ ಶೆಟ್ಟಿ ಪ್ರಸ್ತಾವನೆಯೊಂದಿಗೆ ಸ್ವಾಗತಿಸಿದ್ರು. ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಡೊಂಬಯ್ಯ ಅರಳ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು. ಪ್ರಧಾನ ಕಾರ್ಯದರ್ಶಿ ರವಿ ಶೆಟ್ಟಿ ವಂದಿಸಿದ್ರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.